ಹಿಜಮಾಡಿ ಟೋಲ್ ಪ್ಲಾಜಾದಲ್ಲಿ ಸ್ಥಳೀಯ ವಾಹನಗಳಿಗೆ ಟೋಲ್ನಲ್ಲಿ ವಿನಾಯಿತಿಯನ್ನ ಕೊಡಬೇಕು ಅಂತ ಆಗ್ರಹಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ನೇತೃತ್ವದಲ್ಲಿ ನಡೀತಾ ಇರುವಂತಹ ಧರಣಿ 32ನೇ ದಿನಕ್ಕೆ ಕಾಲಿಟ್ಟಿದೆ. ಇಂದು ಟೋಲ್ ಗುತ್ತಿಗೆ ಕಂಪನಿ ನವಯುಗ ವಿರುದ್ಧ ವಿಶಿಷ್ಟ ರೀತಿಯಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಧರಣಿ ಸ್ಥಳಕ್ಕೆ ಕೇಂದ್ರ, ರಾಜ್ಯ ಸರ್ಕಾರ ಹಾಗೇನೆ ಜನಪ್ರತಿನಿಧಿಗಳು ಜೊತೆಗೆ ನವಯುಗ ಕಂಪನಿ ಅಧಿಕಾರಿಗಳು ಆಗಮಿಸಿದ್ರು ಕೂಡ ಸ್ಥಳೀಯರ ಬೇಡಿಕೆ ಈಡೇರಿಸುವ ಬಗ್ಗೆ ಯಾವುದೇ ರೀತಿಯ ಸೂಕ್ತ ಭರವಸೆ ಲಭಿಸ್ತಾ ಇಲ್ಲ. ಅಲ್ಲದೆ ಸಂಸದರು ಇದುವರೆಗೂ ಕೂಡ ಧರಣಿ ನಿರತರನ್ನ ಭೇಟಿಯಾಗಲು ಮುಂದಾಗಿಲ್ಲ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿ ಕರ್ನಾಟಕ ರಕ್ಷಣಾ ವೇದಿಕೆಯ ಉಡುಪಿ ಉಪಾಧ್ಯಕ್ಷ ಆಸಿಫ್ ಆಪತ್ ಬಾಂಧವ ಅವರು ಕೆಂಪು ಮಣ್ಣಿಗೆ ನೀರನ್ನ ಹಾಕಿ ಅದರಲ್ಲಿ ಕುಳಿತು ವಿಭಿನ್ನವಾಗಿ ಪ್ರತಿಭಟನೆ ನಡೆಸಿದ್ರು. ಜಿಲ್ಲೆಯಿಂದ ಆರಿಸಿಕೊಂಡು ಹೋಗಿರುವಂತಹ ಸಂಸದೆ ಇಷ್ಟವರೆಗೆ ಕಾಣೆಯಾಗಿದ್ದಾರೆ. ಅವರು ಸಂಸದ ಇಷ್ಟವರೆಗೆ ಇಲ್ಲಿಗೆ ಭೇಟಿ ಕೊಡೋದನ್ನು ಖಂಡಿಸಿ ನಮ್ಮ ಜಿಲ್ಲಾ ಉಪಾಧ್ಯಕ್ಷರಾದಂತಹ ಆಸಿಫ್ರವರು ಸಂಪೂರ್ಣ ಮಣ್ಣಿನಿಂದ ತನ್ನನ್ನು ಮುಚ್ಚಿಕೊಂಡು ಒಂದು ವಿಶಿಷ್ಟ ರೀತಿಯ ಪ್ರತಿಭಟನೆ ಮಾಡಿದ್ದಾರೆ. ಹಾಗೆಯೇ ಕೂಡಲೇ ಸಂಸದರು ಸ್ಥಳಕ್ಕೆ ಆಗಮಿಸಬೇಕು ಹಾಗೂ ಇಡೀ ಜಿಲ್ಲೆಯ ಜನತೆಗೆ ನವಯುಗ ಕಂಪನಿಯ ಅನ್ಯಾಯದ ವಿರುದ್ಧ ಒಂದು ನ್ಯಾಯ ಒದಗಿಸಿ ನಮ್ಗೆ ಕೊಡಬೇಕಂತ ಕೇಳ್ಕೊಳ್ತಿದ್ದೇವೆ.